ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965. ನಾನಾ ಮಸಾಲಾ, ಪೋಸ್ಟ್ ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರು, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ ಸರ್ವಿಸ್ ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ ತೂದ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸ್ವದೇಶಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸರೋಜ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ನಾನು ಅವಲಕ್ಕಿ ಫ್ರೆಂಚ್ ಫ್ರೈ ಮಾಡ್ತೀನಿ. ಅವಲಕ್ಕಿಯಲ್ಲಿ ಮತ್ತೆ ಬ್ರಿಂಜಲಲ್ಲಿ ಒಂದು ಬ್ರಿಂಜಲ್ ಚಟ್ಪಟ್. ಬ್ರಿಂಜಲ್ ಚಟ್ಪಟ ಇದು ಯಾವುದು ನಿಮ್ಮದು ಊರಿದೆ? ಒಡಿಸ್ಸಾಲಿ ಹೇಳ್ತಾರೆ ಬಾಯಿಗಾಣ ಚಟ್ಪಟ್ ಅಂತ ಹೇಳ್ತಾರೆ. ಬಾಯಿಗಾಣ ಚಟ್ಪಟ. ಮತ್ತೆ ಇದು ಅವಲಕ್ಕಿಗೆ ಹೇಳ್ತಾರೆ ಚೂಡಾ ಚಟ್ಪಟ್. ಓಕೆ, ಇದು ಅವಲಕ್ಕಿ ಏನು ಹೇಳಿದ್ರಿ ಫಸ್ಟಿಗೆ? ಅವಲಕ್ಕಿ ಫಿಂಗರ್ಸ್ ಫ್ರೈ. ಅವಲಕ್ಕಿ ಫಿಂಗರ್ಸ್ ಫ್ರೈಯಾ? ಫ್ರೈ. ಓಕೆ, ಒಂದು ಫ್ರೈ, ಇನ್ನೊಂದು ಚಟ್ಪಟ್ ಅಲ್ಲ? ಮಸಾಲ ಚಟ್ಪಟ್ ಅಲ್ಲ. ಎರಡೊಂದು ಮನೆ ಕಡೆಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಲ್ಲ. ಈಗ ಫಸ್ಟಿಗೆ ನೀವು ಅವಲಕ್ಕಿ ನೋಡುವಾಗ ಅವಲಕ್ಕಿ ಫ್ರೆಂಚ್ ಫ್ರೈ ಅಲ್ಲ? ಓಕೆ, ಇದೊಂದು ಗಮ್ಮತ್ತಿರ್ಬೋದು ಅಂತ ಕಾಣ್ತಾ ಉಂಟು. ಈಗ ಸ್ವಲ್ಪ ನೀರು ಬೇಕು ಇದರಲ್ಲಿ. ಫಸ್ಟಿಗೆ ಅವಲಕ್ಕಿ ಸ್ವಲ್ಪ ನೀರಲ್ಲ? ಅದನ್ನು ನೀರಲ್ಲಿ ಹಾಕಿ ನೆನೆಸಿಗುತ್ತಾ? ನೀರಲ್ಲಿ ಹಾಕಿ ಮತ್ತೆ ನೀರು ತೆಗಿಬೇಕು. ಓಕೆ, ಅಷ್ಟು ನೀರು ಬೇಕಾಗ್ತದಾ? ಎಷ್ಟು ನೀರಲ್ಲಿ ಸ್ವಲ್ಪ ತೊಳಿಬೇಕು. ಓಕೆ, ಅವಲಕ್ಕಿಯನ್ನು ಹಾಗೆ ಕ್ಲೀನ್ ಮಾಡಬೇಕಾ? ಕ್ಲೀನ್ ಮಾಡಬೇಕು ಸ್ವಲ್ಪ. ಓಕೆ, ಸ್ವಲ್ಪ ಸ್ಮೂತ್ ಆಗಬೇಕು. ಒಳಗೆ ಕ್ಲೀನ್ ಮಾಡಿ ಇದು ನೀರು ತೆಗಿಬೇಕು. ಆ ನೀರನ್ನು ತೆಗಿಲಿಕ್ಕುಂಟಲ್ಲ? ತೆಗಿಲಿಕ್ಕೆ ಉಂಟು. ಓಕೆ, ಅದು ಆ್ಯಕ್ಚುಲಿ ಅವಲಕ್ಕಿ ಕ್ಲೀನ್ ಮಾಡೋದಕ್ಕಿಂತ ಅದು ಅವಲಕ್ಕಿ ಸ್ವಲ್ಪ ನೆನೆಯಲಿಕ್ಕೆ ಆ ಥರ ನೀರು ಇದರಲ್ಲಿ ತೆಗಿಬೇಕು. ಕ್ಲೀನ್ ಮಾಡಲಿಕ್ಕೆ ಅವಲಕ್ಕಿ ಕ್ಲೀನ್ ಮಾಡಿದ್ರೆ ಅದು ಸರಿ ಆಗೋದಿಲ್ಲ. ಈಗ ಇದರಲ್ಲಿ ಹಾಕು. ಮತ್ತೆ ಇದರಲ್ಲಿ ಬಟಾಟೆ ನಾನು ಬಾಯ್ಲ್ ಮಾಡಿ ತಂದಿದ್ದು. ಇದಕ್ಕೆ ಬಟಾಟೆ ಸ್ವಲ್ಪ ಹಾಕುವ. ಬಾಯ್ಲ್ ಮಾಡಿ ತಂದಿದ್ದು. ಮತ್ತೆ ಇದರಲ್ಲಿ ಕಡಲೆ ಹುಡಿ ಉಂಟು. ಕಡಲೆ ಹುಡಿ ಸ್ವಲ್ಪ 1 ಸ್ಪೂನ್ ಹಾಕಿ. ಮತ್ತೆ ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಒಂದೇ ಹಾಕಿ, ಒಂದೇ ಪೀಸ್. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಸ್ವಲ್ಪ ಇದು ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದು ಡೀಪ್ ಫ್ರೈಯಾ ಹೇಗೆ? ಡೀಪ್ ಫ್ರೈ ಮಾಡಲಿಕ್ಕೆ. ಮತ್ತೆ ಇದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕು. ನಾನು ಚಿಲ್ಲಿ ಕಟ್ ಮಾಡಿ ತರಲಿಲ್ಲ, ಅದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ. ಚಿಲ್ಲಿ ಪೌಡರ್ ಅಂತ ಬಂದಾಗ ಸ್ಪೆಷಲ್ ಆಗಿ ನಾನು ಅವರ ಮೆಣಸಿನ ಹುಡಿ. ಅಷ್ಟು ಸಾಕು. ಇದರಲ್ಲಿ ಉಪ್ಪು. ಓಕೆ, ರುಚಿಗೆ ತಕ್ಕ ಸುಪ್ಪಲ್ಲ. ಈಗ ಇದು ಮಿಕ್ಸ್ ಮಾಡು. ಅಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಹಸಿಮೆಣಸು ಬೇಕಾದರೆ ಹಾಕೊಳ್ಬೋದಾ ಈ ಥರ? ಹಸಿಮೆಣಸು ಖಾಲಿ ಬೀಜ ಹಾಕ್ಲಿಕ್ಕೆ ಉಂಟು. ಅದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕಿದ್ದೆನ, ಬೀಜ ಹಾಕಿ. ಆಯಿಲ್ ಬೇಕು, ಸ್ವಲ್ಪ ಆಯಿಲ್ ಬೇಕಲ್ಲ, ಸ್ವಲ್ಪ ಕೈಯಲ್ಲಿ ಆಯಿಲ್ ಹಾಕಿ ಕಟ್ಟಬೇಕಾ? ಓಕೆ,
ಇದು ಸ್ವಲ್ಪ ಕೈಗೆ ಆಯಿಲ್ ಹಾಕಿ ಆಯಿಲನ್ನು ಹಾಕಿ ಈಗ ಆಯಿಲ್ ಹಾಕಿ ಈ ಥರ ಮಾಡಬೇಕು. ಆಯ್ತು, ಅಂದರೆ ಕೈಗೆ ಹಿಡ್ಕೊಳ್ಳಲ್ಲ ಅಂತಲ್ಲ? ಹಾಂ, ಕೈಗೆ ಇಟ್ಕೊಂತಲ್ಲ ಮತ್ತೆ ಸರಿ ಚೆನ್ನಾಗಿ ಬರುತ್ತೆ ಅಂತಲ್ಲ? ಆಯಿಲ್ ಸ್ವಲ್ಪ ಅದರ ಮೇಲ್ಗಡೆ ಬಿದ್ದಾಗ ರೌಂಡ್ ಕರೆಕ್ಟ್ ಆಗಿ ಓಕೆ. ನಾವು ಇದರಲ್ಲಿ ಕಡಲೆ ಹಿಟ್ಟು ಕೂಡ ಹಾಕಿದ್ದೀವಲ್ಲ? ಸ್ವಲ್ಪ ಕಡಲೆ ಹಿಟ್ಟು 1 ಸ್ಪೂನ್ ಹಾಕಿ. 1 ಸ್ಪೂನ್. ಒಂದು ಸ್ಪೂನ್ ನಾನು ಸ್ವಲ್ಪ ಆಯಿಲ್ ಹಾಕಿದ್ದು ಕೈಯಲ್ಲಿ, ತುಂಬ ಆಯಿಲ್ ಹಾಕಲಿಕ್ಕೆ ಇಲ್ಲ. ಆಯ್ತು, ಇದೆಲ್ಲ ಸ್ನ್ಯಾಕಿಗೆ ಆ ಥರ ಅಲ್ಲ? ಸ್ನ್ಯಾಕ್ಸ್ಗೆ ಸಾಯಂಕಾಲ ಮಳೆ ಟೈಮಲ್ಲಿ ಸಹ ನೀವು ಆ ಥರ ತಿನ್ಬೋದು. ರೆಡಿ ಆಯಿತು ಇದು ಮಸಾಲ. ರೆಡಿ ಅಲ್ಲ? ಇಷ್ಟು ಸಾಕು ಅಂತ ಹೇಳ್ತಿದ್ದೀರಲ್ಲ ಈಗ? ಈಗ ಅದು ಡೀಪ್ ಫ್ರೈ ಮಾಡಬೇಕು. ಹಾಗಾದರೆ ಒಲೆ ಬಿಡಿಸ್ಬೇಕಾ? ಹಾಂ, ಅಕ್ಕಿ ಬಾಣ ಇಡಬೇಕಲ್ಲ? ಹೌದಾ? ಅದು ಸ್ವಲ್ಪ ಬಿಸಿ ಮಾಡಿ. ಇದು ಕಡ ಬಿಸಿ ಆಯ್ತನ, ಇದರಲ್ಲಿ ಆಯಿಲ್ ಹಾಕು. ನೀವು ಬಿಸಿ ಆದ ನಂತರವೇ ಆಯಿಲ್ ಹಾಕಬೇಕು ಸ್ವಲ್ಪ. ಅಕ್ಕಿ ಈಗ ನಾನು ಈಚೆ ಹಾಕ್ತೇನೆ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಬೇಕಲ್ಲ? ಇವು ಆಲೂಗಡ್ಡೆಯಲ್ಲಿ ಈ ಥರ ಏನು ಹೇಳಿದ್ರು ಫ್ರೆಂಚ್ ಫ್ರೈ ಅಲ್ಲ? ಫ್ರೆಂಚ್ ಫ್ರೈ, ಅವಲಕ್ಕಿ ಅವಲಕ್ಕಿನ ಕಡಿಮೆ, ಅವಲಕ್ಕಿ ಕಡಿಮೆ, ಒಂದೇ ಬಟಾಟೆ ಹಾಕಬೇಕು, ಇಲ್ಲ ಹಾಫ್ ಬಟಾಟೆ ಸಾಕು. ಅವಲಕ್ಕಿಯಿಂದ ಫ್ರೆಂಚ್ ಫ್ರೈ ಮಾಡೋದು ನೀವೇ ಮಾಡಿದ ಅಥವಾ ಆಲ್ರೆಡಿ ಉಂಟು? ಆಲ್ರೆಡಿ ಉಂಟಲ್ಲ? ಓಕೆ. ಅಲ್ಲಿ ಊರಲ್ಲಿ ಈ ಥರ ಮಾಡ್ತಾರೆ. ನಿಮ್ಮ ಊರಲ್ಲೆಲ್ಲ ಅವಲಕ್ಕಿಯನ್ನು ಆಯ್ತು. ಬೆಳಿಗ್ಗೆಗೆ ಸಾಯಂಕಾಲ ಮಕ್ಕಳಿಗೆ ಯಾವಾಗ ತಿನ್ನಲಿಕ್ಕೆಲ್ಲ ಬೇಕು. ಮೊನ್ನೆದು ಎಂತ ಉಂಟು ಅದು ಮನೇಲಿ ಇದು ಸಿಗ್ತದಲ್ಲ, ಇದು ಮಾರ್ಕೆಟ್ ಹೋಗ್ಲಿಕ್ಕೆ ಸಹ ಏನೂ ಇಲ್ಲ ಅದರಲ್ಲಿ. ರಪ್ಪ ಏನಾದರೂ ಒಂದು ಅಡಿಗೆ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಅಥವಾ ಏನಾದರೂ ನಮಗೆ ಬಿಸಿ ಬಿಸಿ ತಿನ್ನಬೇಕು ಅಂತ ಹೇಳಿದ್ರೆ ಈ ಥರ ಅಡುಗೆ ಮಾಡ್ಕೊಳ್ಬೋದಲ್ಲ? ಈಗ ಸ್ವಲ್ಪ ಬಿಸಿ ಆಯಿತು. ಅಕ್ಕಿ ಇದು ಸ್ವಲ್ಪ ಬ್ರೌನಿ ಆಗಿದೆ ಬಂದರೆ ಸಾಕಲ್ಲ? ಬ್ರೌನ್ ಬಂದರೆ ಸಾಕು. ಅಂದರೆ ಆಲ್ರೆಡಿ ಈಗ ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ, ಬಾಯ್ಲ್ ಆಯ್ತುನಾ. ಇದು ಅವಲಕ್ಕಿ ಸಹ ಸ್ವಲ್ಪ ನಾನು ನೀರಲ್ಲಿ ಹಾಕಿ ಸ್ಮೂತ್ ಆಯಿತು, ಅದಕ್ಕೆ ಸ್ವಲ್ಪ ಬೇಗ ಫ್ರೈ ಆಗಲಿಕ್ಕೆ. ಇದರಲ್ಲಿ ಸಹ ನೀವು ಇದು ಬ್ರೆಡ್ ಸಹ ಪೌಡರ್ ಮಾಡಿ ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ಬೋದು. ಮತ್ತೆ ಅದು ನಾನು ಅಷ್ಟು ಯೂಸ್ ಮಾಡುದಿಲ್ಲ, ಇದರಲ್ಲಿ ಡೈರೆಕ್ಟ್ ಇದು ಹಾಕೋದು. ಈಗ ನಾರ್ಮಲಿ ನಾವು ಇದನ್ನ ಡಿಪ್ ಮಾಡೋಕೆ ಮುಂಚೆನೆ ಬ್ರೆಡ್ ಹುಡಿಗೆ ಹಾಕಿ ಬ್ರೆಡ್ ಹುಡಿಗೆ ಹಾಕಿ ಸಹ ಕಲಸಿ ಆ ಥರ ಮಾಡ್ಕೋಬೋದು. ಇಲ್ಲ ನೀವು ರೈಸ್ ಪೌಡರ್ ಅಲ್ಲಿ ಸಹ ಮಾಡ್ತಾರೆ, ಅದು ನಮಗೆ ಇಷ್ಟ ಇಲ್ಲ. ನಾನು ಈ ಥರ ಪ್ಲೇನ್ ಆಗಿರೋದಲ್ಲ ಬ್ರೆಡ್ ಹುಡಿ ಎಲ್ಲ ಹಾಕಿದ್ರೆ ಇನ್ನೂ ಗಮ್ಮತ್ ಬರೋದಲ್ಲ. ಇವತ್ತು ಕಾಲ್ಫ್ಲವರ್ ಸಹ ಇದು ಹಾಕಿ ಸಹ ಹಾಕಬೇಕು. ಕಾಲ್ಫ್ಲವರ್ ಹಾಕಿ ಮಾಡ್ಬೋದಾ? ಅದು ಅದರಿಂದ ಮೇಲೆ ಒಂದೇ ಲೇಯರ್ ಬರ್ತಾರನ, ಅದಕ್ಕೆ ನಾನು ಬೇಡ ಎನಿಸಿದ್ದು, ತಿನ್ನಲಿಕ್ಕೆ ಸರಿ ಆಗುದಿಲ್ಲ ಎನಿಸಿ. ಆಲೂಗಡ್ಡೆ ಬದಲು ಆ ಥರ ಕಾಲ್ಫ್ಲವರ್ ಕಾಲಿಫ್ಲವರ್ ಪೌಡರ್ ಮಾಡಿ ಹಾಕಿ. ಪೌಡರ್ ಮಾಡಿ ಹಾಕ್ಬೋದಾ? ಕಾಲಿಫ್ಲವರ್ಗೆ ತೆಗೆದು ಎಲ್ಲ ಮತ್ತೆ ಅದು ಗ್ರೈಂಡಿಂಗ್ ಮಾಡಿ ಇದರಲ್ಲಿ ಸಹ ಹಾಕಿ ಮಾಡಿ ಮಿಕ್ಸ್ ಮಾಡಿ ಹಾಕಿ. ಟೇಸ್ಟ್ ಬೇರೆ ಟೇಸ್ಟ್ ಸ್ವಲ್ಪ ಬೇರೆ ಬರ್ತದೆ. ಅದಾದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಉಂಟು ನೋಡಿ, ಅದನ್ನು ಗ್ರೈಂಡ್ ಮಾಡಬೇಕು. ಹೌದು, ಆಲೂಗಡ್ಡೆ ಆದರೆ ನಾರ್ಮಲ್ ನಾವು ಈಗ ಏನು ಬೇಯಿಸಿಟ್ರೆ ಆಯ್ತಲ್ಲ. ಮತ್ತೆ ಕಾಲಿಫ್ಲವರ್ ಒಂದೊಂದು ಟೈಮ್ ಸಿಗುದಿಲ್ಲ. ಹೌದು. ಆ್ಯಕ್ಚುಲಿ ಇದಕ್ಕೆ ಆಲೂಗಡ್ಡೆ ಬೆಟರ್ ಅಂತಲ್ಲ? ಆಲೂಗಡ್ಡೆ ತಿನ್ನಲಿಕ್ಕೆ ಸಹ ಸರಿ ಆಗ್ತದೆ, ಮಕ್ಕಳಿಗೆ ಸಹ ಇಷ್ಟ ಆಗ್ತದೆ. ಇದು ಆಫ್ ಮಾಡು. ಓಕೆ, ಆಗಿದೆ. ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಇನ್ನು ಶುರು ಮಾಡೋದಲ್ಲ? ಓಕೆ. ಇದು ನಮ್ಮದು ರೆಡಿ ಅವಲಕ್ಕಿದು ಫ್ರೆಂಚ್ ಫ್ರೈ. ಅವಲಕ್ಕಿ ಫ್ರೆಂಚ್ ಫ್ರೈ ರೆಡಿ ಅಲ್ಲ? ಬಿಸಿ ಬಿಸಿಯಾಗಿದೆ. ಅವಲಕ್ಕಿ ಹಾಕಿ ಕಾರಣ ಸ್ವಲ್ಪ ಸ್ಮೂತ್ ಜಾಸ್ತಿ ಇರ್ತದಲ್ಲ? ಓಕೆ, ಇದಕ್ಕೆ ಬೇಕಿದ್ರೆ ನೀವು ಬ್ರೆಡ್ ಸ್ವಲ್ಪ ಹಾಕಿ ಮಾಡ್ಬೋದು. ಬ್ರೆಡ್ ಹೊಡಿ ಹಾಕಿ ಮೇಲ್ಗಡೆ ಹಾಕಿ ಆ ಥರ ಫ್ರೈ ಮಾಡ್ಕೊಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಇದ್ರೆ. ಓಕೆ, ಸಡನ್ ನಾನು ಸಾಕಾಗಿರುವಂತಹ ಅವಲಕ್ಕಿಯ ಫ್ರೆಂಚ್ ಫ್ರೈ ರೆಡಿ ಮಾಡಿಟ್ಟಿದ್ರೆ ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು
ಅವಲಕ್ಕಿ ಫ್ರೆಂಚ್ ಫ್ರೈಸ್ ತಯಾರಿಸುವ ವಿಧಾನ. ಮೊದಲು ಅವಲಕ್ಕಿಯನ್ನು ಅದ್ದಿ ಸೋಸಿಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆಗೆ 2 ಚಮಚದಷ್ಟು ಕಡಲೆ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಾಟ್ ಮಸಾಲಾ ಪುಡಿ, ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ಕೈಗೆ ಎಣ್ಣೆ ಸವರಿ ಹಿಟ್ಟನ್ನು ಉದ್ದನೆ ಉಜ್ಜಿಕೊಳ್ಳಿ. ಆ ನಂತರ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಅವಲಕ್ಕಿ ಫ್ರೆಂಚ್ ಫ್ರೈಸ್ ಕೆಚಪ್ ನೊಂದಿಗೆ ಸವಿಯಲು ಬಲು ರುಚಿ. ಓಕೆ, ನೋಡಿದ್ರಲ್ಲ ಅವಲಕ್ಕಿಯ ಫ್ರೆಂಚ್ ಫ್ರೈ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದಲ್ಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ ಸರ್ವಿಸುವ ನಮ್ಮ ಸೋರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, KC ಶುದ್ಧ ಹಸಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತುದಾರ್, ಐಶ್ವರ್ಯ KT ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಎಸ್ ಮ್ಯಾಮ್, ಯಾವಾಗ ಒಂದು ಫ್ರೆಂಚ್ ಫ್ರೈ ರೆಡಿಯಾಗಿದೆ. ಬ್ರಿಂಜಲ್ ಚಟ್ಪಟ. ಇದು ಚಟ್ಪಟ ಅಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಏನು ಬೇಕು ಫಸ್ಟಿಗೆ? ಈಗ ಮಸಾಲ ಒಂದು ಗ್ರೈಂಡಿಂಗ್ ಮಾಡು. ಓಕೆ, ಮಸಾಲೆ ಅಂದರೆ ತವಾ ಬೇಕಾ? ಇಲ್ಲ, ಗ್ರೈಂಡಿಂಗ್ ಮಾಡು. ಗ್ರೈಂಡ್ ಮಾಡಬೇಕಾ? ಓಕೆ, ಹಾಗಾದರೆ ಫಸ್ಟಿಗೆ ಮಿಕ್ಸ್ ಬೇಕಲ್ಲ. ಮಸಾಲಕ್ಕೆ ರೆಡ್ ಚಿಲ್ಲಿ ಒಂದು 4 ಇಲ್ಲ ಸ್ವಲ್ಪ ಜಾಸ್ತಿ 4-5 ಹಾಕೋದಲ್ಲ. ಓಕೆ, ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ. ಇದಕ್ಕೂ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀರಾ? ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಮಿಕ್ಸ್ ಮಾಡಬೇಕು. ನೀರು ಹಾಕ್ಲಿಕ್ಕೆ ಇಲ್ಲ? ಇಲ್ಲ, ನೀರು ಹಾಕ್ಲಿಕ್ಕೆ. ಓಹೋ, ಎಷ್ಟು ಆಯಿಲಲ್ಲಿ ಗ್ರೈಂಡ್ ಮಾಡಿ ನಾನು ಇದೇ ಫಸ್ಟ್ ನೋಡಿದೆ. ಈಗ ಇದಕ್ಕೆ ಗ್ರೈಂಡಿಂಗ್ ಮಾಡು. ಇದಕ್ಕೇನು ಉಪ್ಪು ಆ ಥರ ಏನು ಹಾಕ್ಲಿಕ್ಕಿಲ್ಲ? ಉಪ್ಪು ಹಾಕಿ ಮಸಾಲ ಮತ್ತೆ ಹಾಕಿ ಮಾಡಬೇಕು. ಓಕೆ, ಇಷ್ಟನ್ನು ಈಗ ಗ್ರೈಂಡ್ ಮಾಡಿ ಕೊಡಬೇಕಲ್ಲ. ನೀರು ಹಾಕದೆ ಆಯಿಲ್ ಹಾಕಿದ್ರಲ್ಲ. ಸಾಕಾ? ಸಾಕು. ಇದು ಮಸಾಲ ಈಗ ಇದರಲ್ಲಿ ತೆಗೆದು ಮಸಾಲವನ್ನು ತೆಗೆದು ರೆಡಿ ಇಟ್ಕೊಳ್ಳೋದಲ್ಲ. ಅದೇನು ಇದಕ್ಕೆ ಅಂದರೆ ಆಯಿಲಲ್ಲೇ ಮಾಡಬೇಕು ಅಂತ? ಆಯಿಲ್ ಅದು ನೀರು ಹಾಕ್ಲಿಕ್ಕಿಲ್ಲ. ನೀರು ಹಾಕಿದ್ದಿಲ್ಲ, ಅದಕ್ಕೆ ಆಯಿಲಲ್ಲೇ ಮಾಡಬೇಕು. ನೀರು ಹಾಕಿದ್ರೆ ಬೇಯಿಸಲಿಕ್ಕೆ ಆಗುತ್ತೆ. ಚೆನ್ನಾಗಿ ಬರೋಲ್ಲ? ಕರೆಕ್ಟ್ ಬರೋದಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಒಂಥರ ಚಟ್ನಿ ಥರ ಆಯ್ತು ನೋಡಿ ಅಲ್ಲ. ಇದು ಉಪ್ಪು ಸ್ವಲ್ಪ ಹಾಕಿ ಇದು ಈಗ ಮಿಕ್ಸ್ ಮಾಡ್ತೇನೆ. ಓಕೆ, ಇದಕ್ಕೆ ಜಾಸ್ತಿ ಕೆಲಸ ಇಲ್ಲಲ್ಲ? ಇದೇ ಕೆಲಸ ಇಲ್ಲ. ಇದು ನೀವು ಅದಕ್ಕೆ ಚಟ್ಪಟನ. ಅದಕ್ಕೆ ಚಟ್ಪಟ್ಟಿದ್ದಲ್ಲ. ನಾನು ಬೆದ್ದನೆಗಾಯಿ ಉಂಟನ, ಇದು ಬ್ರಿಂಜಲ್ ಉಂಟನ, ಹೀಗೆ ಕಟ್ ಮಾಡಿ ಮಿಡಿಲಲ್ಲಿ ಕಟ್ ಮಾಡಿದ್ವಿ. ಯಾಕೆ ಇದು ಮಸಾಲ ಒಳಗೆ ಒಳ್ಳೆ ಚೆನ್ನಾಗಿ ಸೇರ್ಬೇಕು. ನಿಮ್ದು ಅದು ರೆಡಿ ಆಗುವಾಗ ಇಲ್ಲಿ ತವಕ್ಕೆ ಇಡಬೇಕಾ? ತವ ಸ್ವಲ್ಪ ಬಿಸಿ ಮಾಡಬೇಕು. ಓಕೆ, ಹಾಗಾದರೆ ತವ ಬಿಸಿ ಮಾಡಲಿಕ್ಕೆ ಒಲೆ ಇರಿಸ್ಬೇಕಲ್ಲ. ಇದಕ್ಕೆ ಆಯಿಲ್ ಆಮೇಲೆ ಹಾಕೊಳ್ಳೋದಾ? ಆಮೇಲೆ ಸ್ವಲ್ಪ ಬಿಸಿ ಆಗಬೇಕಾ, ಮತ್ತೆ ಆಯಿಲ್ ಹಾಕಿ ಇದು ಮಸಾಲ ಇದರಲ್ಲಿ ಹಾಕಿ. ಓಕೆ, ಆಯಿಲ್ ಮಸಾಲ ಇಲ್ಲಿ ಹಾಕಿ. ಇದೆಲ್ಲ ಯಾವುದು ಊಟಕ್ಕೆ? ನೀವು ಚಪಾತಿ ಯೂಸ್ ಆಗುತ್ತಾ? ಚಪಾತಿಯಲ್ಲಿ ಸಹ ತಿನ್ಬೇಕು ಸರ್. ತಿನ್ಬೋದಾ? ಓಕೆ ಓಕೆ. ಹೀಗೆ ಚಟ್ನಿಯಲ್ಲಿ ತಿಂತಾರೆ ನೋಡಿ, ಚಪಾತಿ ಗಟ್ಟಿ ಚಟ್ನಿ ಥರ ಬರುತ್ತಲ್ಲ, ಹಾಗೆ. ಅದಕ್ಕಿಂತ ಇದು ಈ ಥರ ಮಾಡ್ಕೊಂಡು ಮಾಡ್ಬೋದಲ್ಲ. ಅದು ಜಾಸ್ತಿ ಮಸಾಲ ಹಾಕಬೇಕು. ನಮಗೆ ಖಾರ ಎಷ್ಟು ಬೇಕು ಹಾಗೆ. ನಾನು ಈಗ ಖಾರ ಕಡಿಮೆ ಸ್ವಲ್ಪ ಹಾಕ್ತೇನೆ ಸರ್. 7-6 ಚಿಲ್ಲಿ ಹಾಕಿದ್ರು ಇಲ್ಲದೆ. ಓಕೆ, ಅದರಲ್ಲಿ ಬೇರೆ ಏನು ಮಸಾಲ ಹಾಕ್ಲಿಕ್ಕಿಲ್ಲ. ಮತ್ತು ನೋಡೋವಾಗಲೇ ಚೆನ್ನಾಗಿ ಬರ್ಬೋದು ಅಂತ ಕಾಣ್ತುಂಟು. ವೆಜ್ಜಿನವರಿಗೆಲ್ಲ ಇದು ಭಯಂಕರ ಇಷ್ಟ ಆಗ್ಬೋದಲ್ಲ? ಇಷ್ಟ ಆಗ್ತದೆ. ಈಗ ಮಸಾಲ ಇದಂತೂ ರೆಡಿ ಆಗಿದೆಯಲ್ಲ? ಇದು ರೆಡಿ ಆಗಿದೆ. ಈಗ ಇದರಲ್ಲಿ ಆಯಿಲ್ ಹಾಕಿ ಇದು ಫ್ರೈ ಮಾಡಬೇಕು. ಆಯಿಲ್ ಹಾಕಿ ಫ್ರೈ ಮಾಡೋದಲ್ಲ? ಓಕೆ, ಇದು ಆಯಿಲ್ ಉಂಟಲ್ಲ ಸ್ವಲ್ಪ ಹೀಗೆ. ಓಕೆ, ಸಾಧಾರಣ ಎಲ್ಲ ಕಡೆ ಸಾಧಾರಣ. ಇದೊಂಥರ ತವಾ ಫ್ರೈ ಥರ ಅಲ್ಲ? ತವಾ ಫ್ರೈ. ಈಗ ನೋಡಿ, ತವಾ ಅಂತೂ ಕಾದಿದೆ, ಬಿಸಿ ಆಯಿತು ಸ್ವಲ್ಪ. ಅದಕ್ಕೆ ಈಗ ಮಿಕ್ಸ್ ಮಾಡಿದ ಇದು ಮಿಕ್ಸ್ ಮಸಾಲ ಉಂಟಲ್ಲ, ಇದನ್ನು ಹಾಗೆ ಹಾಕೊಳ್ಳೋದಲ್ಲ? ಇದರಲ್ಲಿ ಒಂದು ಮುಚ್ಚಳ ಹಾಕ್ಬೇಕಾ? ಮುಚ್ಚಳ ಹಾಕಬೇಕು. ಓಕೆ, ಇದು ಹಾಗೆ ಫ್ರೈ ಮಾಡ್ಬೋದಾ? ಅಂದರೆ ಈಗ ಜಾಸ್ತಿ ಆಯಿಲ್ ಹಾಕಿ ಆ ಥರ ಖಾಲಿ ಪೀಸ್ ಮಾಡಿ ಸಹ ಕಟ್ ಮಾಡಿ ಸಹ ನೀವು ಹಾಕಿ ಮಸಾಲ ಮೇಲೆ ಹಾಕಬೇಕು ಸರ್. ಇದು ಮಸಾಲ ಡೀಪ್ ಫ್ರೈ ಮಾಡಬೇಕು. ಈ ತರ ಕೂಡ ಮಾಡ್ಬೋದಲ್ಲ? ಡೀಪ್ ಫ್ರೈ ಅಲ್ಲಿ ಮಸಾಲ ಸ್ವಲ್ಪ ಜಾಸ್ತಿ ಬೇಕು.
ಅದು ನೈಸಲ್ಲಿ ನೈಸಲ್ಲಿ ಮಾಡಿದರೆ ಈ ಥರ ಡಿಪ್ ಮಸಾಲೆಗೆ ಡಿಪ್ ಮಾಡಿ ಹಾಗೆ ಕೂಡ ಹಾಕ್ಬೋದು ಫ್ರೈ ಥರ. ಖಾಲಿ ಫ್ರೈ ಮಾಡಲಿಕ್ಕೆ ತಿನ್ನಲಿ, ಇದು ಬೇರೆ ಬೇರೆ ಮಾಡಲಿಕ್ಕೆ. ಈಗ ಫಿಶ್ ಇದೆಲ್ಲ ನೋಡಿ, ಫಿಶ್ ಫ್ರೈ, ತವಾ ಫ್ರೈ ಎಲ್ಲ ಮಾಡ್ತಲ್ಲ, ಆ ಥರ ಕೂಡ ಮಾಡ್ಕೊಳ್ಬೋದು. ಇದು ಉದ್ದ ಬದನೆಕಾಯಿ ಬೇಕು, ಅದು ಸಣ್ಣ ಬದನೆಕಾಯಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಕಟ್ ಮಾಡಿ ನಮ್ಮ ಊರಲ್ಲಿ ಇದರಲ್ಲಿ ಮಾಡಿ ಈ ಥರ ಉದ್ದ ಬದನೆಯಲ್ಲೇ ಮಾಡೋದಲ್ಲ. ಮತ್ತು ಅದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿದೆ ನೋಡಿ, ಒಂದು ಸಾಕಾಗ್ತಲ್ಲ, ತಿನ್ನಿಗಳು ಚೆನ್ನಾಗಿರುತ್ತಲ್ಲ. ಪಲ್ಟಿ ಮಾಡಿ ನೋಡುವ. ಪಲ್ಟಿ ಮಾಡಿ ನೋಡುವ ಅಲ್ಲ. ಒಂದು ಸೈಡ್ ಆಯ್ತು, ಒಂದು ಸಲ ಬಂದ್ರೆ ಆಕ್ಚುಲಿ ಬದನೆ ಎಲ್ಲ ಸ್ವಲ್ಪ ಬೇಗನೆ ಸ್ವಲ್ಪ ಸ್ಮೂತ್ ಆಗಬೇಕು. ಖಾಲಿ ತುಂಬಾ ಫ್ರೈ ಮೀನ್ಸ್ ಇದು ಮೇಲೆ ಕಪ್ಪು ಕಪ್ಪು ಬರ್ಲಿಕ್ಕೆ ಇಲ್ಲ, ಬರ್ಲಿಕ್ಕೆ ಇಲ್ವಾ? ಎಷ್ಟೊಂದು ಬೆಂದ್ರೆ ಸಾಕು, ಖಾಲಿ ಚೂರು ಬಾಯ್ಲ್ ಆಗಬೇಕು. ಸ್ವಲ್ಪ ಮೇಲ್ಗಡೆ ಏನಾದ್ರು ಫ್ರೈ ಆಗಬೇಕು ಅಂತಿಲ್ಲ. ಅದ್ರಲ್ಲಿ ಮೇಲೆ ಪುನಃ ಮಸಾಲೆ ಹಾಕಿ ಮಸಾಲೆ ಹಾಕಿ ಇನ್ನೂ ಮಸಾಲೆ ಹಾಕ್ಲಿ ಉಂಟಲ್ಲ ಅದಕ್ಕೆ. ಗಂಜಿ ಊಟಕ್ಕೆ ಸಹ ಇದು ಒಳ್ಳೇದಾಗ್ತದೆ. ಗಂಜಿ ಊಟಕ್ಕೆ ಹೌದು, ಗಂಜಿ ಊಟಕ್ಕೆ ಅಥವಾ ಮಧ್ಯಾಹ್ನದ ಹೊತ್ತಿಗೆಲ್ಲ ವೈಟ್ ರೈಸ್ ದಾಲ್ಗೆ ಇದು ಫ್ರೈ ಮಾಡಿ ಸಹ ತಿನ್ಬೇಕು. ಪ್ಲೇಟ್ ಸೈಡ್ ಇದ್ರೆ ಹಂಚ್ಕೊಂಡು ತಿನ್ಬೋದಲ್ಲ, ಚೆನ್ನಾಗಿರ್ಬೋದು. ಫ್ರೈ ಆಗಿದ್ದು ಒಂದು ಊಟದ ಜೊತೆಗಿದ್ರೆ ಚೆನ್ನಾಗಿದೆ, ಪರಿಮಾಣ ಕೂಡ ಬರ್ತಾ ಉಂಟಲ್ಲ ಈಗ. ಅನ್ನಕ್ಕೆ ಅಕ್ಕಿ ಸರ್ವ್ ಮಾಡಲಿಕ್ಕೆ ಪ್ಲೇಟ್ ಅಂತೂ ರೆಡಿ ಇದೆ. ಪ್ಲೇಟ್ ರೆಡಿ ಉಂಟು. ಅದನ್ನು ನಿಮ್ಮ ಬ್ರಿಂಜಲ್ ಫ್ರೈ ರೆಡಿ. ಇದ್ರ ಮೇಲ್ಗಡೆ ನೀವೀಗ ಸ್ವಲ್ಪ ಈರುಳ್ಳಿ ಹಾಕ್ತಿದ್ರಲ್ಲ, ನೆಲಕಡಲೆ ನೆಲಗಡೆ ಕಡಲೆಯ ಪೌಡರ್ ಅಲ್ಲ, ಇದೊಂದು ಸ್ವಲ್ಪ ಚೆನ್ನಾಗಿ ಸಿಗಲಿ ಅಂತಲೇ ಬಾಯಿಗೆ ಹಾಗಾಗಿ ಟೇಸ್ಟ್ ಬರ್ತದೆ. ಕೊತ್ತಂಬರಿ ಸೊಪ್ಪು ಅಲ್ಲ, ಮತ್ತೆ ಲಿಂಬು ಉಂಟಲ್ಲ ಇದರ ಮೇಲೆ ಈ ಥರ ಫ್ರೈ ಮಾಡಿದಾಗ ಆ ಥರ ಹುಳಿ ಬಿದ್ದಾಗ ಚೆನ್ನಾಗಿರುತ್ತಲ್ಲ. ನಮ್ಮದು ಈಗ ಬ್ರಿಂಜಲ್ ಚಟ್ಪಟ ಆಯ್ತು. ಬ್ರಿಂಜಲ್ ಚಟ್ಪಟ ರೆಡಿ ಅಲ್ಲ. ಮೇಲ್ಗಡೆ ನೀವು ಅದಕ್ಕೆ ಕೊತ್ತಂಬರಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಅಂದರೆ ಅದೆಲ್ಲ ಸ್ವಲ್ಪ ಬಾಯಿಗೆ ಹಾಗಾಗಿ ಹಸಿ ಹಸಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಈ ಥರ ಫ್ರೈ ಮಾಡಿ ಗೊತ್ತಾಗಿ. ಓಕೆ, ಟೇಸ್ಟ್ ನೋಡಲ್ಲ ಈಗ. ಓಕೆ, ಸರಳವಾಗಿರುವಂತಹ ಬ್ರಿಂಜಲ್ ಚಟ್ಪಟ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಹಾಕಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಬ್ರಿಂಜಾಲ್ ಚಟ್ಪಟ ತಯಾರಿಸುವ ವಿಧಾನ: ಮೊದಲಿಗೆ 8 ರಿಂದ 10 ಒಣಮೆಣಸಿಗೆ, 6 ರಿಂದ 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡು ಬದನೆಕಾಯಿಯನ್ನು ಉದ್ದನೆ ದಪ್ಪನೆ ತುಂಡು ಮಾಡಿಕೊಂಡು ರುಬ್ಬಿದ ಮಿಶ್ರಣವನ್ನ ಸವರಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಶೇಂಗಾ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಉದುರಿಸಿ ಸರ್ವ್ ಮಾಡಿ ಬ್ರಿಂಜಾಲ್ ಚಟ್ಪಟ. ಅಡುಗೆ ಅಂತ ರೆಡಿ ಆಗಿದೆ. ಫಸ್ಟಿಗೆ ಯಾವ್ದು ತಿನ್ನುವ? ಫಸ್ಟ್ ಇದು ಅವಲಕ್ಕಿದು ಅಂತ ಹೇಳಿದ್ರಿ ನೀವು? ಫಿಂಗರ್ಸ್ ಫ್ರೈ ಅಲ್ಲ? ಓಕೆ, ಸಾಸಲ್ಲಿ ತಗೊಳ್ಬೇಕಲ್ಲ, ತಗೊಳ್ಳಿ ನೀವು ಕೂಡ. ಸ್ವಲ್ಪ ಕುರ್ಕುರೆ ಚೆನ್ನಾಗುಂಟು, ಟೇಸ್ಟ್ ಚೆನ್ನಾಗಿಂಟು. ಆ್ಯಕ್ಚುಲಿ ಇದಕ್ಕೆ ನಾವು ಮೇಲ್ಗಡೆ ಅಂದರೆ ಬ್ರೆಡ್ ಕೂಡ ಹಾಕ್ಕೊಂಡು ಆ ಥರ ಕೂಡ ತಗೊಳ್ಬೋದಲ್ಲ. ಮಾಮೂಲಾಗಿ ಸಾಸ್ ಜೊತೆ ಚೆನ್ನಾಗಿರುತ್ತೆ. ಇದೆಲ್ಲ ಮಳೆಗಾಲದ ಟೈಮ್ಗೆಲ್ಲ ಸಿಕ್ಕಿದ್ರೆ ಫುಲ್ಲು ಕಡಿಮೆ ಹೋಗೋದು. ಈಗ ಬ್ರಿಂಜಲ್ ಚಟ್ಪಟಲ್ಲ ಹೀಗೆ ತಗೊಂಡು ಚೆನ್ನಾಗಿದೆ. ಇದು ಗಂಜಿ ಊಟಕ್ಕೆಲ್ಲ ಪಕ್ಕ ಮ್ಯಾಚಿಂಗ್ ಇರ್ಬೋದಲ್ಲ. ಮತ್ತು ಈಗ ಏನು ಬದನೆಕಾಯಿ ಈ ಥರದಲ್ಲಿ ಮಾಡುವಾಗ ಸ್ವಲ್ಪ ಅದು ಮೆತ್ತುವಾಗಿಯೇ ಇರುತ್ತೆ, ಅದನ್ನು ತಿನ್ನುವಾಗ ಕರೆಕ್ಟಾಗಿ ತಿನ್ನಬೇಕಲ್ಲ. ಓಕೆ, ಚೆನ್ನಾಗಿದೆ. ಎರಡು ಕೂಡ ಡಿಶ್ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ನಿಮಗೆ ತುಂಬ ಖುಷಿ ಆಯ್ತಲ್ಲ, ನಮಗೆ ಕೂಡ ಖುಷಿ ಆಯಿತು. ಅದರಲ್ಲೂ ನೀವು ಏನೇ ಮಾಡಿದ್ರು ಒಂದೊಂದು ಡಿಶ್ ಅಂತೂ ನಿಮ್ಮದು ಒಡಿಶಾ ಸ್ಪೆಷಲ್ ಇರುತ್ತೆ, ಅದು ಸ್ಪೆಷಲ್ ಆಗಿರುತ್ತೆ. ನಮಗೆ ಟೇಸ್ಟ್ ನೋಡ್ಲಿಕ್ಕೆ ಆಗ್ತದೆ. ಓಕೆ, 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕರೆಕ್ಟ್ ಬಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲೆ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ಸ್, ಎಲ್ಲ ಟೀಮ್ಗೆ ಸಹ ಥ್ಯಾಂಕ್ಸ್, ಎಲ್ಲ ಟೀಮ್ ಕೂಡ ಥ್ಯಾಂಕ್ಸ್. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಬ್ರಿಂಜಲ್ ಚಟ್ಪಟ್ ಮತ್ತು ಸ್ಪೆಷಲಾಗಿ ಅವಲಕ್ಕಿಯ ಫ್ರೆಂಚ್ ಫ್ರೈ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಡೆಸಿದ್ದೇವೆ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965. ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.